ಕೋವಿಡ್ ಲಸಿಕೆ ಪಡೆಯಲೆಂದು ಬಂದ ಜನರಿಗೆ ಸರಿಯಾದ ಲಸಿಕೆ ಸಿಗದೆ ಪರದಾಡಿದ ಘಟನೆ ಪಡುಬಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಮೊದಲ ಡೋಸ್ ಲಸಿಕೆ ಪಡೆಯುವವರು ಹಾಗೂ ಎರಡನೇ ಡೋಸ್ಗಾಗಿ ಕಾದು ಕುಳಿತಿದ್ದ ಮಂದಿ ಆರೋಗ್ಯ ಕೇಂದ್ರದ ಸಿಬ್ಬಂದಿಯ ಸೂಚನೆಯ ಮೇರೆಗೆ ಸುಮಾರು 100 ಮಂದಿ ಲಸಿಕೆ ಪಡೆದುಕೊಳ್ಳಲು ಬಂದಿದ್ದರು. ಆದರೆ ಲಸಿಕೆ ಅಭಾವದಿಂದ ಕೇವಲ 40 ಮಂದಿಗೆ ಲಸಿಕೆ ಕೊಟ್ಟು ಕಳುಹಿಸಲಾಗಿದೆ. ಅಧಿಕಾರಿಗಳ ಈ ಬೇಜವಾಬ್ದಾರಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಸರಿಯಾದ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಎಂತ ಮಾಡಿದ್ರಿ ಹೇಳಿದ್ರೆ ಕೇಳದಿದ್ರೆ ಎಂತ ಮಾಡಿ ಸರ್, ನಾವು ಮೊನ್ನೆ ಮಂಗಳವಾರ ದಿವಸ ವ್ಯಾಕ್ಸಿನ್ ಉಂಟಾ ಅಂತ ಹೇಳಿ ಸೋಮವಾರ ದಿವಸ ಸಂಜೆ ಫೋನ್ ಮಾಡಿ ಕೇಳಿ ಕೋವಿಶೀಲ್ಡ್ ಉಂಟಾ ಅಂತ ಕೇಳಿ ನಾವು ಮೊನ್ನೆ ಬಂದಿದ್ದೇವೆ. ಮಂಗಳವಾರ ದಿವಸ ಬಂದು ಬೆಳಗ್ಗೆ 8:15 ಬಂದು ನಾವು 9:30 ತನಕ ವೇಟ್ ಮಾಡಿ, ಇವರು 9:30 ತನಕ ಯಾರೂ ಇಲ್ಲಿ ಬರುವುದಿಲ್ಲ. ಆರೋಗ್ಯ ಕೇಂದ್ರದಲ್ಲಿ ಟೋಕನ್ ಕೊಡ್ಲಿಕ್ಕಾಗ್ಲಿ ವ್ಯಾಕ್ಸಿನ್ ಕೊಡುವವರಾಗ್ಲಿ 9:30 ಟೈಮ್ ಅಂತಾರೆ. ಇಲ್ಲಿ ಬಂದವರು ಅಷ್ಟೊತ್ತಿಗೆ ಕ್ರೌಡ್ ಆಗಿರ್ತದೆ. ಆಮೇಲೆ ಕೋವಿಶೀಲ್ಡ್ ಇಲ್ಲ, ಕೋವ್ಯಾಕ್ಸಿನ್ ಮಾತ್ರ ಇರುವುದು ಅಂತ ಹೇಳಿ ರಿಟರ್ನ್ ಕಳಿಸಿದ್ರು. ಹಾಗಾದ್ರೆ ನೆಕ್ಸ್ಟ್ ಯಾವಾಗ ಬರಬೇಕು ಅನ್ನುವಾಗ ಶುಕ್ರವಾರ ದಿವಸ ಬನ್ನಿ ಅಂತ ಹೇಳಿದ್ರು. ನಾವು ನಿನ್ನೆ ಅವರಿಗೆ ಫೋನ್ ಮಾಡಿ ವ್ಯಾಕ್ಸಿನ್ ಬಂದಿದೆ ಅಂತ ಕೇಳಿ ಇವತ್ತು ಬೆಳಗ್ಗೆ ಬಂದು ವೇಟಿಂಗ್ ನಲ್ಲಿರುವಾಗ ಅವರು ಬಂದು ಹೇಳ್ತಾರೆ ನಮ್ಮ ಹತ್ರ 45 ಮಾತ್ರ ಡೋಸ್ ವ್ಯಾಕ್ಸಿನ್ ಇರುವುದು ಅಂತ. ಇಲ್ಲಿ 100 ಜನ ಸೇರಿಯಾಗಿದೆ. ಅವರು ಬಂದು ಇಲ್ಲಿ ವ್ಯಾಕ್ಸಿನ್ ಕೊಡ್ಲಿಕ್ಕೆ ನಂಬರ್ ಕೊಡುವ ಮೊದಲು 100 ಜನ ಸೇರಿಯಾಗಿದೆ. 45 ಮಾತ್ರ ಇರುವುದು ಅಂತಾದರೆ ಬಾಕಿ ಅವ್ರು ಏನು ಮಾಡಬೇಕು? ನಾವು ಅದಕ್ಕೆ ಹೇಳಿದ್ವಿ, ಸೆಕೆಂಡ್ ಡೋಸ್ನವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ.